ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ಯಾಂಗ್ಳೂರಲ್ಲಿರೋ ವಿಜಯನಗರಕ್ಕೆ ಹೋಗಿ ಫುಡ್ ಟೂರ್ ಮಾಡುವ. ಏನೆಲ್ಲ ಸಿಗ್ತದೆ ಅಂತ ಹೇಳಿ ಲೆಟ್ಸ್ ಗೋ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಆಯಿತಾ. ಟ್ರಾನ್ಸ್ಫೇರ್ ಅಂತ ಹೇಳಿ ಎಲ್ಲ ಸ್ವೀಟ್ಸ್ ಶಾಪ್, ಚಾಕ್ಲೇಟ್ ಶಾಪ್, ಚಿಕ್ಕ ಶಾಪ್. ನಾವಿಲ್ಲಿ ಚಾಕೋ ಸ್ಟ್ರಾಬೆರಿ ಅಂತ ತಗೊಂಡು ಫಸ್ಟ್ ಸ್ಟ್ರಾಬೆರಿಯನ್ನು ಕಟ್ ಮಾಡಿ ಅದರ ಮೇಲೆ ಬ್ರೌನ್ ಚಾಕ್ಲೇಟ್ ಮತ್ತು ವೈಟ್ ಚಾಕ್ಲೇಟು ಮತ್ತು ಚಾಕ್ಲೇಟ್ ಸಾಸ್ ಹಾಕಿ ಮತ್ತು ಸ್ವಲ್ಪ ಸ್ಪ್ರಿಂಕಲ್ ಹಾಕಿ ಕೊಟ್ಟರು. ಚಾಕೋ ಸ್ಟ್ರಾಬೆರಿ ನಾವು ಟ್ರೈ ಮಾಡ್ತಿದ್ದೇವೆ. ಚಾಕ್ಲೇಟ್ ಬ್ರೌನ್ ಕಲರ್ ಚಾಕ್ಲೇಟ್, ವೈಟ್ ಚಾಕ್ಲೇಟ್ ಹಾಕಿದ್ದಾರೆ ಮತ್ತು ಸ್ಪ್ರಿಂಕಲ್ಸ್ ಸಹ ಹಾಕಿದ್ದಾರೆ. ನೋಡುವ, ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು ಹೇಗಿದೆ ಅಂತ ಹೇಳಿ. ಮೇಲಿಂದ ಚಾಕೋ ಸಿರಪ್ ಹಾಕಿದ್ದಾರೆ. ಓಕೆ, ಟ್ರೈ ಮಾಡ್ಬೋದು. ಸೂಪರ್ ಇದೆ. ವಂಡರ್ ಸೂಪರ್ ಅಂತ ಶಾಪು. ನಾವಿಲ್ಲಿ ಪೊಟೆಟೊ ಟ್ವಿಸ್ಟರ್ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೇವೆ. ನಾವಿಲ್ಲಿ ಪೆರಿ ಪೆರಿ ಮಸಾಲ ಟ್ವಿಸ್ಟರ್ ಟ್ರೈ ಮಾಡ್ತಾ ಇದ್ದೇವೆ. ನೋಡುವ ಹೇಗಿದೆ ಅಂತ ಹೇಳಿ. ಫಸ್ಟ್ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಟ್ವಿಸ್ಟರ್, ಇದಕ್ಕೆ ಮಯೋನೀಸ್ ಹಾಕಿದ್ದಾರೆ, ರೆಡ್ ಪೆರಿ ಪೆರಿ ಮಸಾಲ ಹಾಕಿದ್ದಾರೆ. ಟೇಸ್ಟ್ ಮಾಡುವ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ, ಬಿಸಿ ಬಿಸಿಯಾಗಿ ಚೆನ್ನಾಗಿದೆ. ಈ ಶಾಪಿನ ಹೆಸರು ಮಸಾಲ ಬಾಕ್ಸ್ ಅಂತ ಹೇಳಿ. ಇಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಇಟಾಲಿಯನ್ ಸ್ಯಾಂಡ್ವಿಚ್ ಎಲ್ಲ ಸಿಗುತ್ತೆ. ಮಸಾಲ ದೋಸೆ 50 ರುಪೀಸಿಗೆ, ಮೋಮೋಸ್, ಸ್ಪ್ರಿಂಗ್ ರೋಲ್ಸ್ ತಗೊಂಡಿದ್ದೇವೆ. ಇದು 50 ರುಪೀಸಿಗೆ. ಚಟ್ನಿ ಕೂಡ ಕೊಟ್ಟಿದ್ದಾರೆ. ನೋಡುವ, ಟ್ರೈ ಮಾಡುವ. ಟ್ರೈ ಮಾಡ್ಬೋದು. ಒಳಗಡೆ ಕ್ಯಾರೆಟ್ ಇದೆ, ಕ್ಯಾಬೇಜ್ ಇದೆ, ಆನಿಯನ್ ಇದೆ. ಬಿಸಿ ಬಿಸಿ ಇದೆ. ಕ್ಯಾರೆಟ್ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಶಾಪ್ ಲಸ್ಸಿ ಕಾರ್ನರ್ ಹೌಸ್ ಅಂತ ಹೇಳಿ. ಇಲ್ಲಿ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ಇಲ್ಲಿ ಸ್ಮೂತಿ, ಐಸ್ ಕ್ರೀಮ್, ಫಾಲೂಡಾ, ಲಸ್ಸಿ, ಮಾಕ್ಟೇಲ್ಸ್ ಎಲ್ಲ ಸಿಗುತ್ತೆ. ಬ್ಲೂಬೆರಿ ಸ್ಮೂತಿ ತಗೊಂಡಿದ್ದೇವೆ. ಮೇಲ್ಗಡೆ ವೆನಿಲಾ ಐಸ್ ಕ್ರೀಮ್ ಹಾಕಿದ್ದಾರೆ. ಬ್ಲೂಬೆರಿ ಸಿರಪ್ ಹಾಕಿದ್ದಾರೆ. ಓಕೆ,
ನಾವು ಪೆಂಗ್ವಿನ್ಸಿಗೆ ಬಂದಿದ್ದೇವೆ. ಇಲ್ಲಿ ಸ್ಪೆಷಲ್ ಸಂಡೇಸ್ ಐಸ್ ಕ್ರೀಮ್ಸ್ ಎಲ್ಲ ವೆರೈಟೀಸ್ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಚಿಕ್ಕು, ಸ್ಪ್ಯಾನಿಷ್ ಡಿಲೈಟ್, ಪೈನಾಪಲ್ ರೀಸನೇಬಲ್ ಪ್ರೈಸಲ್ಲೆಲ್ಲ ಸಿಗುತ್ತೆ. ನಾವಿಲ್ಲಿ ಟ್ರೈ ಮಾಡಿದ್ದು ಪ್ಯಾಷನ್ ಫ್ರೂಟು ಡಿಲೈಟ್ ಅಂತೇಳಿ ಸ್ಕೂಪಲ್ಲಿ ಕೊಡ್ತಾರೆ. ನಾವಿಲ್ಲಿ 1 ಸ್ಕೂಪು ಮಾತ್ರ ತಗೊಂಡಿದ್ದೇವೆ. ನಾವೆಲ್ಲೂ ಪ್ಯಾಷನ್ ಫ್ರೂಟ್ ಐಸ್ ಕ್ರೀಮ್ ಟ್ರೈ ಮಾಡಿರಲಿಲ್ಲ. ಇಲ್ಲಿ ನಾವು ಬಂದು ಟ್ರೈ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇವೆ. ನೋಡುವ ಹೇಗಿದೆ ಏನು ಅಂತ ಹೇಳಿ. 50 ರುಪೀಸಿಗೆ ನಿಮಗೆ 1 ಸ್ಕೂಪು ಸಿಗುತ್ತೆ. 2 ಸ್ಕೂಪಿಗೆ ನಿಮಗೆ 90 ಸಮಥಿಂಗ್ ಏನೋ ಸಿಗುತ್ತೆ. ಇಲ್ಲಿ ತುಂಬಾ ಕ್ರೌಡ್ ಕೂಡ ಇತ್ತು. ಪ್ಯಾಷನ್ ಫ್ರೂಟ್ ಡಿಲೈಟ್ ಏನಾಗುತ್ತೆ, ಪೆಂಗ್ವಿನ್ಸ್ ಅಂತ ಐಸ್ ಕ್ರೀಮ್ಸ್ ಪಾರ್ಲರ್ ಇದೆ, ಶಾಪ್ ಇದೆ. ಅದನ್ನು ನೋಡಿ ಬೇರೆ ಬೇರೆ ವಿಧ ಟೈಪ್ಸ್ ಆಫ್ ಐಸ್ ಕ್ರೀಮ್ಸ್ ಇದೆ. ನಾವೀಗ ಟ್ರೈ ಮಾಡ್ತಿದ್ದೀವಿ ಪ್ಯಾಷನ್ ಫ್ರೂಟ್ ಡಿಲೈಟ್. ಎಲ್ಲ ಪ್ಯಾಷನ್ ಫ್ರೂಟ್ ಅದು ಸೀಡ್ಸ್ ಎಲ್ಲ ಇದೆ ಹಾಗೇನೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇವೆ. ಪ್ಯಾಷನ್ ಫ್ರೂಟ್ ಅದು ನೋಡುವ. ಫ್ಲೇವರ್ ಎಲ್ಲ ಅದೇ ಇದೆ. ಒಮ್ಮೆ ಟ್ರೈ ಮಾಡಿ ಬಂದು. ಚೆನ್ನಾಗಿದೆ. 50 ರುಪೀಸ್ಗೆ 1 ಸ್ಕೂಪು ಸಿಗುತ್ತೆ. ಸ್ಕೂಪ್ಗೆ 50 ರುಪೀಸ್, 2 ಸ್ಕೂಪಿಗೆ 90 ರುಪೀಸ್. ವೆರೈಟಿ ಐಸ್ ಕ್ರೀಮ್ಸ್ ಇದೆ, ವೆನಿಲಾ ಆ ಥರ ಬೇರೆ ಬೇರೆ. ಇವರ ಮೋಸ್ಟ್ ಸೆಲ್ಲಿಂಗ್ ಐಟಮ್ಸ್ ಯಾವುದಂದರೆ ರೆಡ್ ವೆಲ್ವೆಟ್ ಸಂಡೆ ಮತ್ತು ಚೊಕೋ ಸಂಡೆ ಅಂತೇಳಿ. ಇಲ್ಲಿ ಎಗ್ ಮತ್ತು ಎಗ್ಲೆಸ್ ಕೂಡ ಇದೆ. 50 ರುಪೀಸಿಗೆ ಮತ್ತು 100 ರುಪೀಸ್ ಒಳಗಡೆ ನಿಮಗೆ ಇಲ್ಲಿ ಸಿಗುತ್ತೆ. ವರ್ತ್ ಇಟ್. ಟ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಹುಳಿಯಾಗಿ ಸ್ವೀಟಾಗಿ, ತುಂಬ ಸ್ವೀಟ್ ಅಂತಸಿಲ್ಲ, ಒಳ್ಳೆದಿದೆ. ಒಂಥರ ಮಿಲ್ಕಿ ಒಳ್ಳೆದಿದೆ. ಫ್ಯಾಷನ್ ಒಮ್ಮೆ ಟ್ರೈ ಮಾಡಿ. ಹೀಗೆ ಹೋಗ್ತಾ ಇರುವಾಗ ಒಂದು ಶಾಪಲ್ಲಿ ತುಂಬ ಕ್ರೌಡ್ ಕೂಡ ಇತ್ತು. ಅಲ್ಲಿ ವಡಪಾವ್, ಪಾವ್ ಭಾಜಿ, ಚಾಟ್ಸ್, ಗೋಬಿ ಎಲ್ಲ ಮಾಡ್ತಾಯಿದ್ರು. ಸೊ ನಾವಿಲ್ಲಿ ಗೋಬಿ ಮಂಚೂರಿ ಟ್ರೈ ಮಾಡುವ ಅಂತ ಹೇಳಿ ಬಂದೆವು. ಇಲ್ಲಿ ಫುಲ್ ಪ್ಲೇಟಿಗೆ 40 ರುಪೀಸ್, ಹಾಫ್ ಪ್ಲೇಟಿಗೆ 20 ರುಪೀಸ್. ನಾವಿಲ್ಲಿ 20 ರುಪೀಸ್ ಗೋಬಿ ಮಂಚೂರಿಯನ್ನು ತಗೊಂಡೆವು. ನೋಡುವ, ಟ್ರೈ ಮಾಡುವ ಅಂತ ಹೇಳಿ. ಗೋಬಿ ಚಿಲ್ಲಿ, ಗೋಬಿ ಅಂತ ಕ್ಯಾಬೇಜ್ ಗೋಬಿ. ಬಿಸಿ ಬಿಸಿ ಉಂಟು, ಆನಿಯನ್ ಹಾಕಿದ್ದಾರೆ. ಇದು ಗೋಬಿ ಅಂದರೆ ಇದು ಎಂತ ಕ್ಯಾಬೇಜ್ ಗೋಬಿ, ಇದು ಫ್ಲವರ್ ಗೋಬಿ ಅಲ್ಲ. ಸಾಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಓಕೆ. ಇದು ಹಾಫ್ ಪ್ಲೇಟ್ ಆಯಿತಾ? ಹಾಫ್ ಪ್ಲೇಟಿಗೆ 20 ರುಪೀಸ್, ಫುಲ್ ಪ್ಲೇಟಿಗೆ 40 ರುಪೀಸ್. ಒಮ್ಮೆ ಟ್ರೈ ಮಾಡ್ಬೋದು. ಇವತ್ತಿಗೆ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೇನೆ. ಬಾಯ್.